ಮಾಡ್ಕೊಂಡು ಎದುರುಬೇಡಿ, ಬಟ್ ಒಂದೊಂದು ನಿಮಿಷ ನನ್ನ ನೋಡ್ಕೊಂಡು ಸ್ವಾಮೀಜಿಗಳು ಹೋಗ್ತಾರೆ. ಇದು ಜಾಸ್ತಿ ಮಾಡಿ ಮಾತೆಲ್ಲ ಒಟ್ಟಿಗೆ ಮೆಲ್ಲ
ಪರಿಹಾರಲ್ಲ ಇಷ್ಟು ಅದು ದೇವ್ರ ವಾಪಸ್ ಬರ್ಕೊಂಡು ಕ್ಲೀನ್ ಬರ್ಕೊಂಡು ಇದು ನೋಡಿ ಚಾವರ್ಕನ 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 ನಿಮ್ಮ ಹತ್ರ 10 ಸಲ ಹೇಳುವಾಗ ನನಗೆ ವಾಪಸ್ 2 ಸಲ ಕುಡಿಬೇಕಾಗ್ತದೆ. ತೂಕ ಆಗ್ತಾ ಇದ್ದ ಸರ್ ತೂಕ ಆಗ್ತಾ ಇದೆ ಸರ್. ಹೌದು ಸರ್. ಹೋಗ ಕುಡಿಯುವ ಚಾ ಬನ್ನಿ, ಈಗ ಫ್ರೀ ಉಂಟಲ್ಲ. ನೀವು ಮಾತಾಡಬೇಡ, ರೆಕಾರ್ಡ್ ಹಾಗೆ ಮಾಸ್ಕ್ ಹಾಕುದು.
ಈ ಕಾವೇರಿ ಕಾವೇರಿ ಮಾತ್ರ ಅನಂತ ಪುಣ್ಯ ಪರದ ಶಾಂತಿ ದೈವ ಪ್ರತಿಷ್ಠಾ ಕಾಲ ಪ್ರತಿಷ್ಠಾ ಕಾಲ ಮುಹೂರ್ತದ ಸಿದ್ಧತೆ ತಥಾ ಸತ್ಯದರ್ಶನ ಪ್ರತಿಪಾದಯಾಮಿ विश्वोद्गते कारणमीश्वरमा तस्मै नमो विघ्नविनायकाय या पुण्येतु तुषारहारधवलाय शुभ्रवस्त्रावृता या वीणावरदण्डपण्डितकरा या श्वेतपद्मासना या ब्रह्माच्युतशङ्कर प्रभृति वै सदा पूजिता समं पातु सरस्वतीं भगवतीं निःशेषजाड्यापः गंगा सिंधु सरस्वती चेमुना गोदावरी नर्मदा कृष्णा भीमरती च मलगुसरयुषी गंडकी गोमती कावेरी कपिर प्रयाग सहिता नेत्रावती द्यादयोः सत्यश्री हरिपाद पंकज भवा कुर्वन्तु नो मंगलम् मांडव्यो जमदग्नि गौतम भारद्वाजादेस्तासः श्रीमद्विष्णुपदाम्बुजैकशरणाः कुर्वन्तु नो मंगलम् लक्ष्मीर्यस्य परिग्रहः कमलभूः सूनुरुत्मान् तथा पौत्रचन्द्र विभूषण सुरगुरु शेष श्रिया पुनः ब्रह्मांडं वरमन्दिरं स्वर्गणो यस्य प्रभु सेवकाः सत्रैलोक्य कुटुम्बपालनपरा कुर्याद्धरिर्मङ्गलम् रवि शशि पूजा सौम्यश्चक्र शुक्रोतवन्द्यः दिनकर सुधारावकेतवः क्षेत्रपालः कमलजः रुद्रपार्वती विघ्नराजः सकलमुनेते मङ्गलं नो दिशन्तु तदेव दिशन्तु देवाः चन्द्रबलं च देवा विद्याबलं देवबलं च देवा लक्ष्मी पैत्येत्यङ्घ्रिकस्मरामि अरिष्टानि प्रसन्तु दुरितानि भयानि च शान्तिरन्तु शुभं मे स्वग्रहा कुर्वन्तु मङ्गलम् आदित्यादिनवग्रहमेषा देवराशयो नक्षत्राणि संयोगास्थितया सद्देवता सद्गणाः मासाब्दानि सवातस्यैव दिवसः सन्ध्यास्तथा स्थावरा जङ्गमः कुर्वन्तु नो मङ्गलम्
तदेव लग्नं स्वीरन्तु देवा ताराबलं चन्द्रबलं तु देवा विद्याबलं देवबलं तु लक्ष्मीपदे त्यागिरि स्मरामि अरिष्टानि प्रणश्यन्तु दुरितानि भयानि च शान्तिरस्तु शुभमेस्तु ग्रहा कुर्वन्तु मंगलं प्रतिष्ठाकालसुमुहूर्तमस्ति भवन्तु भवन्तु प्रतिष्ठाकालसुमुहूर्तमस्तु
Thank you.
ಸ್ವಿಚ್ ಮಾಡ್ತಿದ್ದೆ ನೋಡಿ ಈ ಕ್ಯಾಮರಾಗಳೆಲ್ಲ ಇಟ್ಕೊಂಡು ನಾ ಮಾಡ್ತಾ ಹೋಗೋಣ. ಬ್ರೈಟಿಗೆ ಉಂಟಲ್ಲ ಇದರಲ್ಲಿ ಕಂಟ್ರೋಲ್ ಇದು ಆಗ ತಮ್ಮನೇಲ ಅಲ್ಲ ಈಗ ಕ್ಯಾಮರಾ ಅಂತ ಹಾಕಿದ್ದಾನೆ. ಕ್ಯಾಮರಾ ಇದು ನಮ್ಮ ಕ್ಯಾಮರಾ, ಇದು ಇದು ಆಯ್ತಾ, ಆಟ ಆಡ್ಕೊಳ್ಳಿ ಹೇಗೆ ಅದೇ ಆಫ್ ಆನ್ ನೋಡಿ ಫೇಡ್ ಅಲ್ಲ ಫೇಡ್ ಇದೆರಡು ಯೂಸ್ ಮಾಡೋದು. ಇದು ಬ್ಲ್ಯಾಕ್ ಮಾಡಿದ್ರೆ ಹೀಗೆ ಮಾಡಿದ್ರೆ
ಆಯ್ತಾ ಹಾಕಿದ್ರಾ ಈಗ ಮಾಡ್ತಿದ್ದಾರಾ ಏನ ಆಯ್ತು ತೆಗಿರಿ ಅಲ್ಲ 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 ಈ ಕ್ಯಾಮರಾ ಆನ್ ಮಾಡಿ ಏನಾಯ್ತು ಅದು ಈಗ ಯಾವುದ್ರಲ್ಲಿ ಹೋಗ್ತದೆ ಅಂತ ಟಿ ವಿಲಿ ಕೂಡ ಆಗ್ತದೆ ಅಂಥದ್ದು ಮತ್ತು ಇದು ಬೋಡ ಜಾಗ್ರತೆ ಪಾಡೋನ್ಲೆ ಅಡಿಗೆ ಕೊಂಚ ಕೈ ಕೂರೋನ್ಲೆ ಆಯುರ್ ಜಾಸ್ತಿ ಇಂಕ್ ವೆಚ್ಚಾತು ಇಲ್ಲಿ ಇಟ್ಕೊಳ್ಳಿ ನಮಗೆ ಇದು ಕೈ ಜಾರ್ತದೆ ನಮಗೆ ಇದು ಸಾಕೋದಲ್ಲ ಇಲ್ಲಿ ಇಟ್ಕೊಳ್ಳಿ ಹೇಳ್ತಾರೆ ಇಲ್ಲಿ ಇಟ್ಕೊಳ್ಳಿ ಇದು ಉಂಟಲ್ಲ ಇದು ಇದಕ್ಕೆ ಪಾರ ಕೊಡಿ ಇದಕ್ಕೆ ಹೀಗೆ ಹಾಂ ಇದನ್ನು ಬಿಟ್ಟು ಇದನ್ನು ಎಪ್ಪಗು ಬುಕ್ ಒಂದು ಫೋಟೋ ಮಾತ್ರ ಚೇತುಡ ಮಾಡಿ ಕ್ಯಾಂಪ್ ವೀಡಿಯೋ ಅಂತ ಹೇಳಿದೆ ಪೆರಾಪುಂಡು ಕಟ್ಟೋಣ ಪೆರಾಪುಂಡು ಫೋಟೋ ತೆಪ್ಪೆರಾಪುಂಡು ವೀಡಿಯೋ ಮಾಡ್ತೀನಿ ಫೋಟೋ ಬಂತೆ ಅಲ್ಲ ಸ್ವಂತ ತೀರ್ಮಾನ ಮಾಡ್ತಾರೆ ಪ್ರಶ್ನೆ ತೋರಿಸಿಕೊಂಡು ಆಧಾರದ ಯಾವ ಸಾಧ್ಯತೆಗಳು ಯಾವ ರೀತಿ ಜೀವನಾಧಾರವನ್ನು ಕೊಟ್ಟು ವಿಷಯವನ್ನು ಮಾಡ್ತೇವೆ ಆ ಪ್ರಕಾರ ಆ ಸಕಲ ಜೀವನಾಧಾರ ಆಲಯದ ಅದು ಮುಂದೆ ಸಾಗುವಂಥ ಆಲಯ ವಿಶೇಷವಾದ ಆಲಯ ಎಲ್ಲ ಮಾಡ್ಕೊಂಡು ಅದೇ ರೀತಿ ತರುವಂಥ ಆಲಯ ಎಲ್ಲ ಮಾಡ್ಕೊಳ್ತೇವೆ ಭಾರತ ನಂತರ ಆ ಜೀರ್ಣೋದ್ಧಾರ ಸಡನ್ಲಿ ರಾಷ್ಟ್ರ ಏನು ಪೂರ್ವಾದ ಸಕಲ ನಿರ್ವಹಣೆ ಮಾಡುತ್ತೆ ಆ ಮಹಾಗಣಪತಿಯನ್ನು ಕೂಡ ಆಚಾರ್ಯ ಮೂರ್ತಿ ಸಂತೃಪ್ತಿಪಡಿಸುವ ಶುಭ ಮುಹೂರ್ತಕ್ಕೆ ಆ ವಿಧಿಭೂತ ಅದೇ ರೀತಿ ಅನ್ನಪ್ರಬಂಧಕ್ಕೆ ಯಾವತ್ತೆ ಗುರಿಗೆ ಚೈತನ್ಯ ಕಲಸ ಶಾಂತ ಸಾಹಿತ್ಯ ಶಕ್ತಿಗಳನ್ನ ಚೈತನ್ಯ ವಿದ್ಯಾವಾರ ಕೂಡ ಶುದ್ಧಿ ಕಲಸ ಮಾಡ್ತಾರೆ ನನ್ನ ನಿಶ್ಚಯ ಮಾಡ್ತಾ ಹೇಳ್ತೀರ ಕಲಶಾಭಿಷೇಕ ಮಧ್ಯಾಹ್ನ
ಜಪ ಉತ್ಸವ ಅನ್ನದಾನ ನಿತ್ಯ ಆ ಪ್ರಕಾರ ಹೊರಗಿದೆ ಅವಳು ಪ್ರಾರ್ಥನೆ ಮಾಡ್ತಾರೆ. ವಾರ್ಷಿಕ ಆಚರಣೆಗೆ ಹೇಳ್ತಾರೆ ಗೊತ್ತಾಗ್ತಿಲ್ಲಪ್ಪ. ತೀರ್ಮಾನ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ. 16 ವರ್ಷಕ್ಕೆ ವ್ಯತ್ಯಾಸ ಭಟ್ರು ಅವಲೇ ಪುನಾತೆ ಇನ್ಯಾರನ್ನ ಭಟ್ರು ಇಷ್ಟು ಉಂಟಲ್ಲ ಇಷ್ಟು ಆ್ಯಡ್ ಬರ್ತದೆ ಅಂತ. ಹೌದಾ? ಇಲ್ಲಿ ಇಷ್ಟು ಆ್ಯಡ್ ಬರ್ತದೆ, ಒಂದು ಬೆರಡು ಅಷ್ಟು. ಯಾಕೆ ನೋಡಿ ಆ್ಯಡ್ ಬರ್ತದೆ. ಹಾಂ ಓಕೆ ಓಕೆ. ಕೆಲವು ಸರ್ತಿ ಭೂತ ನಿತ್ಯ ದೀಪ ಅವತ್ತು ವಿಕ್ರು ಮೂಡಿ ನೀನು ಅಡೆಟ್ಟು ದಾಯ್ತು ತೀರ್ಮಾನ ಮಾಡ್ತೇವೆ. ಆ ತೀರ್ಮಾನವನ್ನು ಮಾಡಿದ ವಿಷಯ ಅವು ಸ್ವತಃ ಆಯ್ತು ವ್ಯತ್ಯಾಸ ಆಗಿತ್ತು. 16 ವರ್ಷ ಮಟ್ಟ ಏನು ವ್ಯತ್ಯಾಸ ಆಗ್ತದೆ. ನನಗೆ ವ್ಯತ್ಯಾಸ ಕೊಡೋದಂತ 16 ವರ್ಷದಿಂದ ಪುನಃ ವ್ಯತ್ಯಾಸ ಆ ಪ್ರಕಾರ ಮಾತನಿಟ್ಟು ಯೋಗ್ಯವಾದ ರೀತಿ ಆ ಪಂಚಪರ್ವಾದಿ ಆ ಮಂಡಲಚಿತ ತೀರ್ಮಾನಗಳು ಆ ದೇವಸಂಖ್ಯೆಯು ಸ್ವೀಕಾರ ಅದೇ ರೀತಿ ನಂತರ ಮಾಂತ ಕಾರ್ಯಗಳ ರೀತಿಯ ಕಾಯಾವಾಚ ಮನಸ್ಸ ಸಮರ್ಪಣೆ ಆದಾಯ ವರ್ಷ ಎಷ್ಟೋ ಸಮಯ ಶ್ರಮ ಹೋರಾಟ ಕೆಲಸ ಮಂಡಲಚಿತ ಮಾತ್ರ ಶ್ರಮ ಮಾತ್ರ ಸಂಪೂರ್ಣ ಅರ್ಥದಶಕ್ಕೆ ಸ್ವೀಕಾರವಾಗಿ ಉತ್ತರೋತ್ತರ ಶ್ರೇಯ ವಿದ್ಯಾವಾದರು ಪ್ರತಿಷ್ಠಿತ ಅವರ ಮಾತ ಆ ಪ್ರತಿಷ್ಠಾತ ಮಗನಿಗೆ ಕೊಡೋದು ಆ ಕೋಲಲ್ಲ ನೃತ್ಯ ಬಂದಿತ್ತು ಆ ನೃತ್ಯ ಕೋಲ ಅಂತಂತೆ ಸ್ವೀಕಾರ ಮಾಡ್ತಾರೆ. ಆ ಪ್ರಕಾರ ಮಾಡಿದ್ರೆ ಸಂಪೂರ್ಣ ಧರ್ಮಾರ್ಗಾದ ಉತ್ತರೋತ್ತರ ಶ್ರೇಯ ಯಾವ ರೀತಿಯ ಅಸಾಧ್ಯತೆ ಯಾವ ಅಸಂಪೂರ್ಣ ಮಾನಸಿಕ ಯಾವ ಅಸಾಧ್ಯ ಪೂರ ವಿಶ್ವಾಸ ಧಾನ್ಯಂ ಧನಂ ಪ್ರಸಾದ ಅವರ ಮಾಂತ್ಯವನ್ನು ಹಾಡಿಗೆ ಆಟ ನಮಸ್ಕಾರ.
ogni anno puttane ಬ್ಯಾಟ್ರಿ ಲೋನ್ ಬರ್ತದೆ ಬ್ಯಾಟ್ರಿ ಚೇಂಜ್ ಉಂಟಾ ಬೇರೆ ಉಂಟಾ ಅಲ್ಲೊಂದು ಉಂಟಲ್ಲ ಚೇಂಜ್ ಬ್ಯಾಟ್ರಿ ಡೌನ್ ಇನ್ನೊಂದು ಕೊಡಿ ಬ್ಯಾಟ್ರಿ ಅದಲ್ಲ ತಗೊಳ್ಳಿ ಅರ್ಧ ಉಂಟು ಕರೆಕ್ಟ್ ಉಂಟಾ ಈಗ ನೀವು ಇದನ್ನು ಟೆಸ್ಟ್ ಮಾಡಿ ಕಲಸಾಭಿಷೇಕ ಅಂತ ನಾನು ಅದರಲ್ಲಿ ಹಿಂದೆ ಮುಂದೆ ಹೋಗ್ಬೇಕು ಕಷ್ಟ ಆಗುತ್ತೆ ಇದರಲ್ಲಿ ಕಷ್ಟ ಏನಿಲ್ಲ ಹೊಟ್ಟೆಯಲ್ಲಿ ಏನಿಲ್ಲ ಹೊಟ್ಟೆಯಲ್ಲಿ ಏನಿಲ್ಲ 50 kg ಎತ್ತಬೇಕಲ್ಲ 2-3 kg ಎಷ್ಟು 2 kg ಇದು 2 kg ನೋಡಿ 1 kg ಮಕ್ಕಳು ತೆಗೆದು ಬಿಸಾಡ್ತಾರಲ್ಲ ಹೀಗೆ 3
3 kg 100 kg ಅಲ್ಲಪ್ಪ. ನನ್ನ ಲ್ಯಾಪ್ಟಾಪ್ 3 kg ಉಂಟು. ನನ್ನ ಲ್ಯಾಪ್ಟಾಪ್ ಅಷ್ಟು ಭಾರ ಉಂಟು. 07 ಇದು ತೂಕ ಆಗ್ತದಲ್ಲ? ನಾನು ಅಂದ್ಕೊಂಡಿಲ್ಲ ಇದು ತೂಕ ನನ್ನ ಲ್ಯಾಪ್ಟಾಪ್ ತೆಗೆದು ನೋಡಿ, ಎತ್ತಿ ನೋಡಿ. ಅಷ್ಟೇ ವೆಯ್ಟ್ ಇಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉಂಟು, ಸ್ವಲ್ಪ ಜಾಸ್ತಿ ಉಂಟು. ಸ್ವಲ್ಪ ನನಗೆ ಗೊತ್ತಾಗುತ್ತೆ ಅಂದರೆ ನನಗೆ ಹಿಡಿದು ಹಾಂ. ಅದಕ್ಕಿಂತ ಗೊತ್ತಲ್ಲ, ಅಕ್ಕಿ ಪ್ಯಾಕೆಟ್ ಚಿಕ್ಕದು 45 ನನಗೆ ಮಾಡ್ಕೊಂಡು ಅಭ್ಯಾಸ.
Thank you.
ಕಾಣಿಸ್ತಿಲ್ವಾ? ಕನೆಕ್ಟ್ ಆಗ್ತದಲ್ಲ? ಸಾಕಲ್ಲ ಸ್ವಲ್ಪ ಕಮ್ಮಿ ಮಾಡಿ. ಈಗ ಸ್ವಲ್ಪ ಕಮ್ಮಿ ಮಾಡಿ. ಸಾಕಾ? ಸಾಕಾ? ಸರಿ ಸರಿ, ಓಕೆ ಓಕೆ. ಹ್ಞೂ ಉಂಡಿ ಸ್ಟ್ಯಾಂಡ್ ಇದೆ. ಸ್ಟ್ಯಾಂಡ್ ಉಂಡು ತೂಜಿ ದುಂಬುಗು
ಗೊತ್ತಾರ ಅಂದ ಇದ್ರ ಹೈಸ್ಕೂಲಾ ಏನು 10th ಇರು 10th ಇಚ್ಚಾಕಂడి ಹೌದು तांबूळ गुंगूर ಪ್ರಾರ್ಥನೆ ಮಾಡ್ತಾನಪ್ಪ ನಮ್ಮ ಸೀಮೆ ದೇವರು ಗ್ರಾಮ ದೇವರು ಅವೇ ಪ್ರಕಾರ ನಮ್ಮ ಆದೂರು ಪತ್ನ ಸತ್ಗುಂಡ ಆದೂರು ಪಂಚಲಿಂಗೇಶ್ವರ ದೇವರಲ್ಲ ಆದೂರು ಕಲ್ಲುಕ್ಷಣ ಅವೇ ಪ್ರಕಾರ ಮುಪ್ಪ ಈ ಊಟ ಈ ಮಣ್ಣದ ಈ ಪ್ರದೇಶದ ಆರೋಗ್ಯ ಮುಖ್ಯ ಮಾತೃಶಕ್ತಿ ಆಯಿತು ಇವರು ಮಹಿಷಮರ್ತಿ ಅಪ್ಪೆ ರಮೇಶ್ವರ ದೇವಿಲ್ಲ ಈ ಊರಿಗೂ ಈ ಪ್ರದೇಶಕ್ಕೆ ಸಂಬಂಧಪಟ್ಟ ಸಮಸ್ತ ದೈವಿಕ ಶಕ್ತಿಗಳು ವಿಶೇಷವಾದ ಮಾಡಾವು ಸಂತೋಷ ನಗರ ಅಂತ ನಿಕಲ್ನ ಸಕುಟುಂಬಂತ ಕುಟುಂಬಂತ ಆರಾಧ್ಯ ಮೂರ್ತಿಯಾಗಿ ಧರ್ಮದೇವಿ ಅಣ್ಣಪಂಜುರಿ ಬುಕ್ಕ ಪಿಲಿಭೂತ ಪರಿವಾರ ಸಾನ್ನಿಧ್ಯ ಶಕ್ತಿಗಳು ಅಪ್ಪಗೊಂಜಿ ಕುಟುಂಬಂತ ವಿಷಯ ಅಂದರೆ ತರವಾರದ ವಿಷಯ ಪ್ರಶ್ನೆ ಚಿಂತನೆ ಮಲ್ಪನಾಗ ಈಗ ಮಾಂತ ಸೇರುದು ನಮ್ಮ ಅಪ್ಪೆ ನಮ್ಮ ಕುಟುಂಬ ನಮ್ಮ ತರವಾಡು ಎನ್ನು ಇಚ್ಚಿ ಲೋಕಂಡ ಎಂಚಾದ ನೋಡ್ರೆ ಎನ್ನಪ್ಪನ ಪಟ್ನಿ ಅವ್ರನ್ನೇ ಊರು ತಪ್ಪಲಿ ಉಂಪು ಬರ್ಕೊಂಡು ಅವು ಆರು ಬಲ್ಲಿ ಮಾಂತೆಲ್ಲ ಒಗ್ಗಟ್ಟು ಒಮ್ಮತ್ತಲ್ಲಿ ಐಕ್ಯಮತ ಸೇರಿತು ಮತ್ತೊಂದು ಮತ್ತೊಂದು ಮಾತ್ರ ಪರಿಪೂರ್ಣ ಆತಿ ಒಂಜಿ ತುದೆ ಪರಿಪುನಾಗ ನಮ್ಮ ಐತೋಟು ಸೇರಿನ ಮಂತೆಲ್ಲ ಪೋರಾಪುಂಡು ಎಂಕಾತ ಪರಿಪೂರ್ಣ ಉಂಡು ఆయన ಅಜ್ಞಾನ ಅವು ಪರಿಪೇರ್ ಲಜ್ಜಿ ಅವು ಅವರ ಲಜ್ಜಿ ಅಪ್ಪಗ ಇನ್ನು ಏತೋ ವರ್ಷ ಏತೋ ಕಾಲಂತ ರಾವುಗುಡಿಗ ಒಂಜಿ ಕುಟುಂಬಂತ ಹಂಗಂತ ಒಂಜಿ ಜಾಗೆಟೋ ಆರಾಧನೆ ಮಕ್ಕಳು ಬರ್ತಾರೆ ಅಪ್ಪ ಆರು ಇನ್ನು ಬರ್ಪುಜ್ಜಿ ಸ್ವಲ್ಪ ಸೇರುಜ್ಜಿ ನಂಗೆ ಪೋರ ಅಲ್ಪ ಅವಕಾಶ ಇಜ್ಜಿ ಪ್ರಶ್ನೆ ಚಿಂತನೆ ಮಾಡ್ಕೊಂಡಾಗ ನಿಕ್ಕನ ಕುಟುಂಬದ ಶ್ರೇಯಸ್ಸಿಗೆ ಕುಟುಂಬದ ಉಳಿತಿಗೂ ಕುಟುಂಬದ ಎಡ್ಡೆಪ್ಪಿಗೂ ಬೇತನೆ ಸ್ಥಳ ನಿಕ್ಷೇಪ ಅಂತ ಜಾಗ ನಿಕ್ಷೇಪ ಅಂತ ಸಂಕಲ್ಪ ಅಂತ ರಾವುಗಳಿಗೆ ಸಂಕಲ್ಪ ಕೊಡಲಿದ್ದು ಪ್ರಶ್ನೆ ಕಂಡಿ ಪ್ರಕಾರ ನಮ್ಮ ಇನ್ನು ಧಿಕ್ಕರಿಸಿದ್ದು ಬೋಪಣತ್ತು ಅತ್ತ ಅಕ್ಕ ಬರಂದೆಗೆ ಅಲ್ಲಿ ಮಾಡ್ತಾರೆ ಹಾಕಿ ಕುರ್ಪುಜಿ ಮಂತ್ರ ಹಾಕಿ ಅವ್ರು ಹಾಪುಣ ಹಚ್ಚಿ ನಮ್ಮ ಕುಟುಂಬದ ನಮ್ಮ ಎಡ್ಡೆಗೆ ನಮ್ಮ ಮುಲ್ಪ ಸಂಕಲ್ಪ ಮಾಡ್ತಾ ಅದಕ್ಕೆ ಅಲಂಕಾರ ಇತ್ತ ಇಂಚಿತಿ ಬಿಂಬಾದಿಗಳು ಬಂತು ಗೋಡ ಇಂಚಿತಿ ಆವರಣ ಮಂತದ್ದು ಸಂಕಲ್ಪ ಬಂತು ಆ ರಾವು ಗುಡಿಗೆ ಸಂಕಲ್ಪ ಅಂದ್ರೆ ನಮ್ಮ ಇಲ್ಲಿ ಪ್ರತಿಷ್ಠೆ ಮಾಡ್ತಾವೆ ಅಪ್ಪ ದೈವ ಸಂಕಲ್ಪ ಪ್ರೇರಣೆ ಇಂಚ ನಂಗೆ ಗೊತ್ತಿದ್ದು ಬರ್ಪಿ ಕಾಲ ಬಂದಾಗ ಬರಡಿ ಸೇರಿನ ಕಾಲ ಸೇರಡಿ ಏಗಳ ಹಾಳು ಆವಡು ಇವನು ಈಚಿ ಅಂತ ಎಡ್ಡೆ ಉಂಟು ಅక్కడ ಆಳು ಬುದ್ಧಿ ಓಟು ಎಡ್ಡೆ ಬುದ್ಧಿ ಬರಡು ಅಜ್ಞಾನ ಓಟು ಸುಜ್ಞಾನ ಕೊರಡು
ಕುಟುಂಬದೋಡು ಸೇರಡು ಬೆಳಗಡು ಮಾತ್ರ ಎಡ್ಡಾಡು ಮಾತ್ರ ನಮ್ಮ ಪ್ರಾರ್ಥನೆ ಉಂಟು ಅಪ್ಪಾಗ ನಮ್ಮ ಆ ರೀತಿ ಅಲ್ಪ ಆರಾಧನೆ ಮಾಡ್ಕೊಂಡು ಬರ್ತಾರೆ ರಾಹುಗಳಿಗೆ ಮುಡ್ಪ ನಾನು ದುಂಬಗು ಸಂಕಲ್ಪ ಅಂತ ಪ್ರತಿಷ್ಠೆ ಮಾಡಿ ಆರಾಧನೆ ಮಾಡ್ಕೊಂಡು ಬರ್ಕೊ ಅಪ್ಪ ಪುಷ್ಪ ಬರ್ಕೊಂಡು ಪುಷ್ಪಂದ ಹೆಸರು ಅಲ್ಪ ಅಂದ್ರೆ ಪುಷ್ಪ ಹಾಕೊಂಡು ಮುಟ್ಟ ಪುಷ್ಪಂದ ಹೆಸರು ಕೊಡೋದು ಒಂದು ಕಾಲು ಮಕ್ಕಳು ಹಾಪಿದ್ದು ಇನ್ನು ಮಂತ ತರವಾರ್ಥ ಧರ್ಮ ದೈವಾಡು ಪಿರುತಾಡು ಮುಡುಕು ವೆಂಕಟನ ದೇವರಾಡು ತರವಾರ್ಥ ದೈವ ದೇವರು ಗುರು ಹಿರಿಯರು ಸ್ವೀಕಾರ ಮಾಡ್ಕೊಂಡು ನಿಂತ ಮನೋಪ್ರಾರ್ಥನೆ ನಿಂಚನ ಇಟ್ಕೊಂಡು ಅಭೀಷ್ಟ ಫಲ ಕೊಟ್ಟು ಮುಡ್ಪ ಆರಾಧನೆ ಮಾಡ್ಕೊಂಡು ಮಾಡಿದ್ರೆ ಆ ದೈವ ಮುಡ್ಕೊಂಡು ಜ್ಯೋತಿರ್ಮಯ ಪ್ರಕಾಶವಾಗಿ ಬೆಳಗಿದೆ ಆ ಪ್ರಕಾಶ ನಿಂತ ಸಕುಟುಂಬಕ ಭಕ್ತ ಸಮಂತ್ರ ಅನುಗ್ರಹ ಅಂತ ಗೊತ್ತು ಆ ಭಗವತ್ ಸಾಕ್ಷಾತ್ಕಾರ ನಿಂತ ಸಕುಟುಂಬದ ಮೇಲೆ ಅನುಗ್ರಹ ಆಯ್ತು ನಾನು ಅವರಾಂಚಿ ಮಂತ ನಿತ್ಯ ನಿಮಿತ್ತ ದೈವ ಕೋಳ ಉತ್ಸವ ಅಂತ ಪೊರ್ಲಡೆ ಆಯ್ತು ಐತಿ ಬುಕ್ಕ ಅವರ ಐನ ಅಘೋರಮಕ್ಕೆ ಮುಂಚಿತವಾದ ದೈವ ಕೋಳ ಪಂಡಿ ಪ್ರಕಾರ ಮಂತ ಪ್ರೇತಂತ ಉದಯ ಪ್ರಸಾದ ದೈವ ದೆತ್ತಿದೆ ಅಘೋರಹೋಮ ಅಂತ ಹಿರಿಯ ನಾಯಕನ ಪಿತೃಪಿತಾಮ ಪ್ರಪಂಚ ಅಮ್ಮೇರಿ ಅಜ್ಜೇರಿ ಪಿಜ್ಜೇರಿ ಮತ್ತು ಐತಿ ಮಿತ್ತ ಆಳ್ನ ಪೊಂಡಳ ಅಂದು ಅದು ಮುಲ್ಪನೆ ಈ ಪ್ರಸಾದ ಇವತ್ತು ನಾನು ಅವನ ಚಂದ ಮುಲ್ಪನೆ ವಿಶೇಷವಾಗಿ ನಿಕ್ಕಿನ ತಂಬೆ ಯಾವ್ದು ಕೊಡ್ಕೊಂಡು ಐನು ಕೊರ್ತು ಎಂಕನ ಕುಟುಂಬ ಅಂತ ಏತು ಪ್ರಯತ್ನ ಉಂಡು ಆ ಪ್ರಯತ್ನ ಇತ್ತ ರಾವು ಗುಡಿಗಳ ಬಂಧನ ಇತ್ತು ಬಂಧನ ಬಿಡುಗಡೆ ಇಟ್ಲ ಕೊರು ಕೋಳ ಕೊಟ್ಕೊಂಡು ನೇಮ ಕೊಟ್ಕೊಂಡು ಉತ್ಸವ ಸಂಪ್ರದಾಯ ಇಜ್ಜನಗಳನ್ನ ತಂಬಿಲ ಮಾತ್ರ ಪ್ರಸಾದ ಇರ್ತವೆ ಅದು ನಾವು ತೊಟ್ಟಿದ್ದೀವಿ ಅಂತ ಅನಿಸ್ತದೆ ಹಾಗಾಗಿ ಮಹಾಂತ ದೈವಂಕು ನಂಗೆ ಒಪ್ಪಿಗೆ ಕೊಟ್ಟು ಅನುಕೂಲ ಕೊಟ್ಟು ಪೋಯಿಂಚೆ ಹಿರಿಯರ್ನಾಕ ಪ್ರೇತಾತ್ಮಕರೇ ಆತ್ಮಶಕ್ತಿಗೆ ಮೋಕ್ಷನ ಕೊಡುವುದನ್ನು ಪ್ರಾರ್ಥನೆ ಮಾಡ್ತಾರೆ ನಾನು ದುಂಬುಗೂ ದೈವ ಮುಟ್ಟು ನೆಲೆಯವರು ನಿಖಲೆ ಬೋಡ ಅಭಯಸ್ಥಾನದ ಅನುಗ್ರಹ ಶ್ರೀರಕ್ಷಿಸಿಕೊಂಡು ಕಾಪಾಡಲು ಬರುತ್ತೆ ಆತು ಓಂ ನಮೋ ಸ್ಥಿತಾನುಭೂತಾಯ ಜ್ಯೋತಿರ್ಲಿಂಗಾಯ ಆತ್ಮಶತ್ರುಮೂರ್ತಿ ಪುಷ್ಪಭಾಷಿತಾಂಗಾಯ ಶಂಭವೇ ಪ್ರಾರ್ಥನಾಂ ಸಮರ್ಪಯಾಮಿ ಕಲಿಯುಗಂಟು ಪ್ರಾರ್ಥನೆಗೆ ಭಜನೆಗೆ ವಿಶೇಷ ಪ್ರಾಧಾನ್ಯ ಕೊಡ್ತೀವಿ ನಮ್ಮ 10 ಜನ ಸೇರಿ ಕೈ ಮುಗಿತು ಪ್ರಾರ್ಥನೆ ಮಾಡ್ತೀವಿ ಅಥವಾ ದೇವತಾ ಸಾಕ್ಷಾತ್ಕಾರ ಹಾಕೊಂಡಿವಿ ದೇವರು ಪ್ರತ್ಯಕ್ಷ ಹಾಕಿರಿ ಅಥವಾ ಭಜನೆ ಇದ್ದೇನೆ ವಿಭಜನೆ ಇದ್ದೇವೆ ಭಜನೆ ಮಾಡ್ತಾ ಸಾಕ್ಷಾತ್ಕಾರ ಹಾಕೋದು ಏನು ಎನ್ನುವುದು ನಮ್ಮ ಕುಟುಂಬ ಹಾಗೆ ಮಂತ ದೈವ ಇಟ್ಲ ಮನೋಪ್ರಾರ್ಥನೆ ಹಾಕ್ಬೋದು ಎಂತ ಪೌರ ಹಾಕೋದು ದೇವರು ಒಪ್ಪಿಗೆ ಕೊಡ್ತೀವಿ ಆ ಪ್ರಕಾರ ಮಾಡ್ತಂದು ಬರ್ತಾವೆ ದೈವ ಸ್ವೀಕಾರ ಮಾಡ್ತೀವಿ ಅಂತ ಹಿಂಗೆ ಅನುಗ್ರಹ ಮಾಡ್ತಾರೆ ಅದೇ ಪ್ರಾರ್ಥನೆ ಮಾಡ್ತಾರೆ ಅವಾಗ ಎಲ್ಲಂಜಿ ನೀವು ಮಾಡ್ತೀವಿ ತಂದೆ ಮಾಡ್ತಾ ಮಂಜ ದೊಡ್ಡ ಎತ್ತೀವಿ ಪ್ರಾರ್ಥನೆ ಮಾಡ್ತೇವೆ ಕುಟುಂಬದ ಬಂಧನ ಬಿಡುಗಡೆ ಅನುಗ್ರಹ ಮಾಡ್ತೀವಿ ಉತ್ಸವಕ್ಕೆ ನೇಮ ಇತ್ತು ತಂಬಿನ ಕೊಟ್ಟು ಪ್ರಸಾದ ಇತ್ತು ದೇವರು ಅನುಗ್ರಹ ಮಾಡ್ತೀವಿ ರಾತ್ರಿ ಇಲ್ಲು ಮೂಲೆನಾ ಬ್ರೋ ಅಂದ ತಿಕ್ಕನ ಮಾತಾಡು ಬ್ರೋ ಇಲ್ಲ ಅವತ್ತು ಮಾತಾಡ ಆಪುಂಡಾ ತಿಕ್ಕನ ಮಾರ್ಲು ಮಾತಾಡ ಅಂದ ಜಾಲಿ ಬ್ರೋ ಲೈಫ್ ಎಂಜಾಯ್ ಮಾಡ್ಬೋದು ಕಷ್ಟನ ಸುಖನ ಕೊರೋನಾ ಬರ್ತಾನೆ ಲಾಕ್ಡೌನ್ ఒక ಬಿಡೇವಿಯರ್ ಇದ್ದಾರೆ ಹೌದು ಆಯ್ತು ಚಿಕ್ಕನ ಬಂದು ಜಾಲಿ ನಾನು ಎಂಜಾಯ್ ಮಾಡ್ತಿದ್ದಾರೆ ಸ್ಟೇಟಸ್ ಆಡುತ್ತೆ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅಲ್ಲಿ ಎಲ್ಲಿ ಜನ ಸುಮಾರು 20 ಲಕ್ಷ ಅಟ್ಲೆ ಜನ ಒಂಜಿ ಮರ್ಲು ಬ್ರೋ ತಿಕ್ಕನ ಪ್ರೀತ್ನ ಉಂಡತ್ತ ಅದನ್ನ ಮರ್ಲು ಬರ್ತದೆ ಅದ ಶೂಟಿಂಗ್ ಮಾಡ್ತಾರೆ ಆಡ್ತೇವೆ ಜಾಲಿ ಮಾಡ್ಕೊಂಡು ಬ್ರೋ ಫ್ರೆಂಡ್ ಸರ್ಕಲ್ ಇತ್ತಿನ ಮಾತ್ರ ಹಾಕೊಂಡು ಬ್ರೋ ಅನ್ನ ಮೇಲೆ ಬ್ರೋ ಹಾಕಿದ್ದು ಹಾಕಿದ್ರೆ ನೈಟ್ಲು ಅಲ್ಲ ಹಾಂ ಮಧ್ಯಾಹ್ನ ನೆಟ್ವರ್ಕ್ ಬರುತ್ತೆ ಮಧ್ಯಾಹ್ನ ಹತ್ತು ಹಿಂಗೆ ನೈಟ್ ಇಲ್ಲ ಅದು ಜಾಗ್ರತೆ ಒಂದೇ ಕೀರ್ತನ ಜಾಗ್ರತೆ
Thank you.
ಬರ್ತದೆ ಬರ್ತದೆ. ಹಾಂ ಹಾಂ, ನಾನು ಆ ಕಡೆ ನೋಡಿದರೆ
ಶಕ್ತಿಗಳು ವಿಠ್ಠಲನ ಮೂಲ ಆಯಿಂಚಿತ್ತ ಆದೂರು ಮಲ್ಲಾವರ ಪಂಚಲಿಂಗೇಶ್ವರ ಮಹಾದೇವರು ಆದೂರು ಸೀಮೆಗೆ ಗ್ರಾಮಕ್ಕೆ ಸಂಬಂಧಪಟ್ಟ ಸಮಸ್ತ ದೈವಿಕ ಶಕ್ತಿಗಳು ಈ ಪ್ರದೇಶದ ಸೀಮೆದ ಅಧಿಪತಿಯಾದ ಪುತ್ತೂರು ಮಹಾಲಿಂಗೇಶ್ವರನ ಅಥವಾ ಪರಿವಾರ ಪಂಚಲಿಂಗೇಶ್ವರನ ದೇವರ ಸೀಮೆಗೆ ಸಂಬಂಧಪಟ್ಟ ಕಟ್ಟು ದೈವಿಕ ಶಕ್ತಿಗಳ ಗ್ರಾಮಾಧಿಪತಿ ಈ ಊಟ ಈ ಪ್ರದೇಶ ಅಂತ ಆರಾಧ್ಯ ಶಕ್ತಿಯಾಗಿ ಮಾತೃಶಕ್ತಿಯಾಗಿ ಕೈಯೂರು ಮಹಿಷಮರ್ದಿನಿ ಅಥವಾ ದುರ್ಗಾ ಪರಮೇಶ್ವರಿ ಅಪ್ಪೆಲ್ಲ ಊರಿಗೂ ಗ್ರಾಮಕ್ಕೂ ಸೀಮೆಗೆ ಸಂಬಂಧಪಟ್ಟ ಸಮಸ್ತ ದೈವಿಕ ಶಕ್ತಿಗಳು ವಿಠ್ಠಲ ತರವಾರ್ಥ ಕುಲದೇವರಾಯಿ ಮುಡಿಪು ವೆಂಕಟರಮಣ ದೇವರು ಧರ್ಮದೇವ ಅಣ್ಣಪ್ಪಂಜುರ್ಲಿ ಯಾಗಚಾಮುಂಡಿ ಮುಖ ಪರಿವಾರ ಸಾನ್ನಿಧ್ಯಗಳು ಗುಡಿಗೆ ಆಚಾರ್ಯಗಳು ನಾಗದೇವರನ್ನ ಕುಲ ಆದಿತ್ಯಾದಿ ನವಗ್ರೇಶ್ವರಿ ವಿಘ್ನ ನಿವಾರಕ ಮಹಾಗಣಪತಿ ಈ ಮಹಾಂತ ಶಕ್ತಿಗಳ ಅನುಗ್ರಹ ಅಪ್ಪಣೆ ಪಡೆಯುವಂತೂ ನಮ್ಮ ಮಹಾಂತ ಒಂಜ ಅಪ್ಪೆ ದೇವತಾ ಸನ್ನಿಮರ್ತವನ ಪ್ರಾರ್ಥನೆ ಗೋಚರಂತ್ರ ಅಗೋಚರ ರೀತಿ ದುರಿತಂತ್ರ ದೋಷಂದ್ರ ಬೋಧಿಸುವ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಿಶೇಷವಾಗಿ ಆದೂರು ಮನೆ ಮಾಡಾವು ಸಂತೋಷ ನಗರ ಮಾಡಾವು ಕೋಟಿ ನಾಮದೇವತೆ ಆರೂಢ ತಲ ಸಕುಟುಂಬ ಸಾನ್ನಿಧ್ಯ ವಿಷಯ ಪ್ರಶ್ನೆ ಚಿಂತನೆ ವಿಮರ್ಶೆ ಗೋಚರವಾದಗಳು ದುರಿತಗಳು ದೋಷಗಳು ಮತ್ತವಾಗಿ ಪಶ್ಚಾತ್ತಾಪಂ ಪ್ರಾಯಶ್ಚಿತ ಈ ಕಲಿಯುಗಂಟು ಮಾನಸಿಕ ಅವಸ್ಥೆಗೆ ಮಾತೆಗಳ ಪರಿಹಾರ ಮಾಡ್ತೇವೆ ನಮ್ಮ ಶಕ್ತಿ ಇರುತ್ತೆ ಇವಾಗ ಪುಷ್ಪಗಳು ಪುಷ್ಪದ ಹೆಸರು ಸಂಕಲ್ಪ ಉಂಟು ಜೀರ್ಣಾವಸ್ಥೆ ದೈವಿಕ ಶಕ್ತಿ ಜೀರ್ಣೋದ್ಧಾರ ಸಂಕಲ್ಪ ಉಂಟು ಅನುಜ್ಞ ಸಂಕಲ್ಪ ಉಂಟು ಬಾಲಾಲಯ ನೈಸೋತ್ ದುಷ್ಟಬಿಂಬಸ್ಯೋದ್ಧಾರ ಕರ್ತವ್ಯ ವಾ ಬಿಂಬಂಕು ಆರುಣಗುವ ಸಾನ್ನಿಧ್ಯ ಜೀರ್ಣತೆ ದುಷ್ಟತೆ ಮೌಢ್ಯ ಗೋಚರವಾಯಿ ಕಾಲಘಟ್ಟವನ್ನು ಜೀರ್ಣೋದ್ಧಾರ ಮತ್ತು ಪುನಃ ಪ್ರತಿಷ್ಠೆ ಆರಾಧನೆ ಮಾಡ್ತಂದು ಬರಡನು ಮನುಷ್ಯ ಜನ್ಮ ಅಂತ ಕರ್ತವ್ಯ ಆ ಕರ್ತವ್ಯ ಪ್ರತಿಯೊಂದು ಇದ್ದಾಗ ಒಂದು ಕೈಟ ಐದು ಬೆರಳುಂಡು ಎಲ್ಲೆರಡು ಮಲ್ಲುಂಡು ಕುಟುಂಬಂದು ಸೇರಂತಾಯೆ ಸೇರುನಾಯ ನಾಸ್ತಿಗೆ ಆಸ್ತಿಗೆ ಶಕ್ತಿ ಇದ್ದಾಯ ಅಂತ ಸ್ವಾಭಾವಿಕ ಅಪ್ಪ ನಮ್ಮ ಕುಟುಂಬ ನಮ್ಮ ಮಂತೆಲ್ಲ ಒಗ್ಗಟ್ಟಿನ ಒಮ್ಮತನ ಐಕ್ಯಮತ ಸೇರ್ತೀವಿ ಮುಖ್ಯವಾದ ತನು ಮನಧನ ಅವಿದ್ಯಂತೆ ಓಡಾಪ್ರಿ ಅಪ್ಪ ಸಕುಟುಂಬಿಗೆ ಮಹಾಂತ ಲಯಿಸುವಂತೆ ಊರ ಮಂದ ಭಕ್ತಾದಿಗಳ ಗಣ್ಯ ವ್ಯಕ್ತಿಗಳ ಸಂಪೂರ್ಣ ಸಹಕಾರ ಪ್ರೋತ್ಸಾಹ ತಾನು ಮನ ಧನಂತವರ ಸುಂದರವಾಗಿ ಆ ಗರ್ಭಗುಡಿ ಮತ್ತಂತೂ ಅಲಂಕಾರಯುಕ್ತ ಪೀಠಾದಿ ಭೂಷಣಯುಕ್ತ ಬಿಂಬಾದಿಗಳು ಕೋಡೆತಾರ ಇಣಿಮುಟ್ಟ ಔಡಾಂತಿಕ ತಾಂತ್ರಿಕ ವಿಧಿ ವಿಧಾನಗಳು ಅತಿ ವಿಧಾನ ಮತ್ತೊಂದು ಪುನಃ ಪ್ರತಿಷ್ಠಾ ಬ್ರಹ್ಮರ್ಷ ಮತ್ತೊಂದು ಬತ್ತು ಇವಾಗ ಆಚಾರ್ಯ ತಪಸ್ಸ ಆಮನಾಯ ಜಪ ನಿತ್ಯ ನಿತ್ಯ ಉತ್ಸವ ಅನ್ನದಾನ ಬಂತೇವೆ ತಂತ್ರಿದಾರ ಬತ್ತಿ ಅಲ್ಪದಾರ ಮಂತ್ರಧಾರಿತ ಸಂಪೂರ್ಣ ತಪೋಶಕ್ತಿಯನ್ನು ಮುಟ್ಪ ಧಾರೆ ಎದ್ದು ಪ್ರತಿಷ್ಠೆ ಮಾಡಿ ಕೊಟ್ಟು ಪೋಯಿರು ಆಮನಾಯ ಜಪ ಈ ಸ್ಥಳ ಪರಿಸಂಗ ಬಂದಾಗ ನಮ್ಮ ಧಾರಾಂಡ ರಾಜಕೀಯ ಪಾತ್ರೆಗಳ ಯಾಕಂದ್ರೆ ಬೇತಾಳ ರಾಮಾಯಣ ಪಾತ್ರೆಗಳ ದೈವವನ್ನು ನಿಂದನೆ ಮಾತ್ರ ದೋಷ ಹಾಕುದು ಯಾಕಂದ್ರೆ ಸಾನ್ನಿಧ್ಯ ಕಮ್ಮಿ ಹಾಕುದು ಅಂಕಿತ ಹಾಕುದು ಮೂಜೆದು ನಿತ್ಯ ನೈವೇದ್ಯ ನಮಗೆ ನಿಶ್ಚಯ ಮಾಡ್ತಾನೆ ಮುಖ ಓದಿ ಪಂಪೇರು ನಾಲ್ನೇದು ಉತ್ಸವ ಕೋಲ ದೈವಂತರಿಗೆ ಅಥವಾ ಪ್ರತಿಷ್ಠಾ ಸ್ಥಾಪನಾನಂತರ ಪ್ರತಿಷ್ಠಾ ವ್ಯವಸ್ಥೆ 3 ವರ್ಷ ಒಳಗೊಳ್ಳುಂಟು అంటే ಈ ನಿತ್ಯ ಕಾಲಾವಸ್ಥೆ ನಿತ್ಯ ಏನು ಪಣಿ ಅವೇ ಕರ್ತವ್ಯ ಕರ್ಮ ಮಾಡ್ಕೊಳಗಳು ಒಂದು ಸಲ ಇಡೀ ಪೂರ್ತಿ ಎಲ್ಲ ದೈವಂಗಳೇ ಮಹಾಂತ ನಮ್ಮ ದೈವಂತ ಅಂತ ದೈವಗಳೇ ಕೋಲ ಕೊಟ್ಟು ಆ ದೈವ ಸಂತೋಷ ಆ ಸ್ವರ್ಣ ಮಂಜತ್ತ ಕೊಡಿ ನಿಖಿಲ ಕೊಡುವುದು ಅದು ನಿಖಿಲ ಕುಟುಂಬದ ಪ್ರೇತಗಳು ಏಕೋ ಮಾಡ್ತೇವೆ ಅವತ್ತು ನಂತರ ಅಗೌರವ ಮಾತ್ರ ಇಲ್ಲಿ ಸದ್ಗತಿ ಮಾಡ್ಕೊಂಡು ಆ ಸತ್ಯ ಮಾಡ್ಕೊಂಡು ನಂಗೆ ಪ್ರೇತ ಬಂಧನ ಪ್ರಸಾದದ ಕೊಡು ದೈವಂತ ಇದು ಕುಟುಂಬ ಅಂತ ಹೋಯಿನಾಕ್ನೆ ಹಿರಿಯನಾಕ್ನೆ ಆತ್ಮ ಸದ್ಗತಿ ಆಗ್ತಿದ್ವಿ ಆಗ ಬಂಧನ ಬಿಡಬೇಕು ಅಂತ ದೈವನ ಪ್ರಾರ್ಥನೆ ಅಂತ ಪ್ರಸಾದ ದೆತ್ತನಾಡೆಗೆ ಆ ದೆತ್ತಿದ ಪ್ರಸಾದ ಪಾಡಿನಾಡೆಗೆ ಆ ಬಂಧನ ಬಿಡುಗಡೆ ಅಂಡಿ ಎಲ್ಲ ಮಾಡ್ತಂತಂತು ಅನ್ನದಾನ ಕೋಡೆದಾರಪ್ಪೆ ನನಗೆ ಇನಿ ಎಲ್ಲ ಬಂತ ಬರೀ ವಿಜೃಂಭಣೆ ಭಾರಿ ಪೊರ್ರ ಒಂದು ಕೋಡೆಲ್ಲ ಇಲ್ಲೇ ಬಂತ ಬತ್ತಿಂಚಿದ್ದಿ ಭಕ್ತಾದಿಗೆ ದೈವಂತ ಪ್ರಸಾದವನ್ನು ನಿಕ್ಲಮಿತ ಪ್ರೀತಿ ಅಭಿಮಾನ ಗೌರವ ಇತಿಯತ್ತು ಊಟಾಕೊಂಡು ಬರ್ತೇವೆ ಮಂತೆಲ್ಲ ದೈವಂತ ಪ್ರಸಾದ ಸ್ವೀಕಾರ ಮಾಡ್ತದೆ ದೈವನ ಕೃಪೆಗೆ ಪಾತ್ರ ಅರ್ಪಣೆಗೆ ಮತ್ತೆ ವಿಶೇಷವಾದ ಪಂಡಿ ಪ್ರಕಾರ ನಮ್ಮ ಐದು ನಿಯಮಂತ್ರಣ ಬೋಧಿಸೋದು ಐದು ನಮ್ಮ ತಪ್ಪು ಅಂತ ನಿತ್ಯ ನಿಮಿತ್ತಿಗ ಇಲ್ಲಿ ಪ್ರಾರ್ಥನೆ ತಂತಿದ್ದಾರೆ ಅಂತ ದೇವರನ್ನ ಕೊಪ್ಪ ಅಂದ್ರೆ ಲೆಕ್ಕ ಅವಾಗ ಅಮ್ಮೇರವನ್ನ ಮಗೆ ಕೇಳ್ತೇವೆ ಅವಾಗ ಇನ್ನೀ ಪ್ರಾರ್ಥನೆ ಮಾಡ್ತೀವಿ ತಪ್ಪೇ ರೀತಿ ಏನು ಕರ್ತವ್ಯ ಶ್ರದ್ಧಾ ಭಕ್ತಿ ಪಾಲಿಸೋದು ಬರ್ತಾರೆ ಪಂಚನೇದವಾದ ಆದೂರು ಮನೆತನದ ಕುಟುಂಬದ ಯಜಮಾನ ಕೋಟಿ ನಾಮದೇವತೆ ಯಜಮಾನ ಕುದೇರು ಯಜ್ಞದು ಮಾಡಾವು ಸಂತೋಷ ನಗರ ಮೂಜೆಯದು ನಿತ್ಯ ನೈಮಿತ್ಯ ಪ್ರತಿದಿನ ದೇವಸ್ಥಾನ ಹೊರಗೆ ಕಾಲು ದೀಪದಲ್ಲಿ ದೀಪ ಇರಿಸುವುದು ಮಹಾಂತ ಕೇಳುದು ನನ್ನ ಕುಟುಂಬದಾಗರು ಎಲ್ಲ ಎಂಟು ಬಂತಿಜ್ಜಿ ಎಂಟು ಗೊತ್ತಿಜ್ಜಿ ಎಂಟು ಎಬತ್ತಿಜ್ಜಿ
ಅವು ಪಂಡೇವಲ್ಲಿ ಅಂತೆಲ್ಲ ಮುಪ್ಪ ಸೇರಂತ ನಿತ್ಯ ನಿಮಿತ್ತ ಭಾಗ್ಯ ಅವರು ಭಾಗ್ಯ ಅವರ ಸಮಯ ಗೊತ್ತು ಉಂಡಿದು ಕೊಂಡ್ಲಾಕುತ್ತಿ ತನು ಮನದನ ಕೊರಡು ಇದೆಲ್ಲ ಖರ್ಚು ಉಂಡತ್ತ ಅಂತ ಕೇಳಿ ಇವಣ್ಣತೆಯನ್ನು ದಕ್ಷಿಣವಾದ ಪ್ರತಿ ಸಂಕ್ರಮಣ ದಿನ ದೈವಸ್ಥಾನ ಬಾಗಿಲು ತೆಗೆದು ಒಳಗೆ ಹೊರಗೆ ದೀಪ ಇರಿಸುವುದು, ಬಾಳೆ ಎಲೆಯಲ್ಲಿ 2 ಸಿಯಾರ ಇರಿಸುವುದು, ನವರಾತ್ರಿ ಸಮಯದಲ್ಲಿ ಕದಿರು ಕೊಟ್ಟುವುದು, ದೀಪಾವಳಿ ದೇವಕ್ರಿಯೆಯಲ್ಲಿ 16 ಅಗೆರು ಹಾಕಿ ತಂಬಿಲ, ವಿಷು ಸಂಕ್ರಮಣಕ್ಕೆ ಕಣಿ ಇಡುವುದು, ಪದ್ಮನಾಜ ಮುಂಚಿತವಾಗಿ ದೈವಗಳಿಗೆ ತಂಬಿಲ ಕೊಡುವುದು, ಅಸುರ ಕ್ರಿಯೆಯಲ್ಲಿ ಪ್ರತಿಷ್ಠಾ ಕೋಲದ ನಂತರ ಭಕ್ತಿ ಅನುಸಾರವಾಗಿ ದೈವ ಕೋಲ ನಡೆಸುವುದು. ಇದೇ ಹೊರ ಪ್ರತಿಷ್ಠೆ ಕೊಟ್ಟು ಕೋಲ ಕೊಡ್ಪೋ ದೈವಕ್ಕೆ ಉತ್ಸವ ನೇಮ ಕೊಡ್ಪೋ ದೈವ ಸಂತೋಷ ನಂಗೆ ಮಂಜಾರ್ದ ಹೊಡಿ ಕೊಡು ಸಣ್ಣ ಮಂಜಾರ್ದ ಹೊಡಿ ಬುಕ್ಕ ದೈವ ನಂಗೆ ಏಪ ಅಪ್ಪಣೆ ಕೊಡ್ಪುಣು ಶಕ್ತಿ ಕೊಡ್ಪುಣು ಎಂಟು ಬೋಡು ದೇವ ಪ್ರೇರಣೆ ಬನ್ನು ಹಾನಿಗೆ ನಮ್ಮ ಕೊಡ್ಕೊಂಡು ಸಂಕಲ್ಪ ಅಂತಂದು ಅಂಚನೆ ನಮ್ಮ ಹಿಂದೆ ಐದನೇ ಆತ ದೇವಸ್ಥಾನದ ಒಳಗೆ 16 ಇದು ಪ್ರತಿಷ್ಠಾ ದಿವಸ ಇದ್ದೀಗ ಪ್ರತಿಷ್ಠಾ ದಿವಸ ಅಂದಾನಿ ಇನಿತ್ತ ದಿನ ಫೆಬ್ರವರಿ ಅದು ಡಿಸೆಂಬರ್ 22 ನಮ್ಮ ಹುಟ್ಟುಹಬ್ಬ ಹೊರನ ನಮ್ಮ ಭಾರಿ ವಿಜೃಂಭಣೆ ಮಲ್ಪು ದೈವಂಕನ ಮದಪೆರವಳ್ಳಿ ಇನ್ನು ಪುನರ್ ಪ್ರತಿಷ್ಠೆ ಹುಟ್ಟುಹಬ್ಬ ಆನಿತಾನೆ ಒಪ್ಪುಗಳು ಒಂದು 4 ತಾರೀಕು ಗಣಪತಿ ಹೋಮ ಸ್ಥಳ ಶುದ್ಧಿಗೆ ಆರೋಗ್ಯ ಶುದ್ಧಿಗೆ ಸಾನ್ನಿಧ್ಯ ಶುದ್ಧಿಗೆ ಐದು ಕಲಿಯುಗ ಭಜಕಾನಂದ ಸತ್ಯನಾರಾಯಣ ಸ್ವಾಮಿಗೆ ಕಲ್ಪೋಕ್ತ ಸಹಿತವಾಗಿ ಸತ್ಯನಾರಾಯಣ ಪೂಜೆ ಮುಡಿ ಪೂಜೆ ಐದು ಬುಕ್ಕ ದೈವಂತಲ್ಪ ದೇವರು ನಡೆದ ಒಟ್ಟುಗು ಬಾಗಿಲೆತ್ತು ಗಡ್ಡು ಬೊಂಡದಿರುತ್ತೆ ಅಪ್ಪೆಡ ಪ್ರಾರ್ಥಿಸೋಣ ಅಂಕಲ್ ಕುಟುಂಬ ಅಂತ ಸೇರಿಸಿಗೆ ಉಳಿತಿಗೆ ಊರ್ದ ಸೇವಂತು ಭಕ್ತಾದಿನ ಸೇವಂತು ಯಾಕೆ ಮಂತ ಸಂಪೂರ್ಣ ಸಮರ್ಪಣೆ ಮಾಡ್ತೀವಿ ಯಾಕೆ ಸತ್ಯಾನು ಭಕ್ತ್ಯಾನುಸಾರ ಮತ್ತೊಂದು ಬರ್ಕೋ ಈ ಮಂತ ಸ್ವೀಕಾರ ಮಾಡ್ತೀವಿ ಎಂಕ್ಲೆ ಗೋಡಾಯಿ ಕ್ಷೇಮ ಸಮೃದ್ಧಿ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಡುತ್ತು ದುಂಬುಂದು ದೇವತಾ ಸಾಕ್ಷಾತ್ಕಾರ ಸಂಭ್ರಮಂತ ಅನುಗ್ರಹ ನಾನು ದುಂಬುಂದು ದಾನೆ ಅವಳು ಐನ ಪ್ರೇರಣೆ ಕೊಟ್ಟು ಮಕ್ಕಳು ಶಕ್ತಿ ಎದುರೇ ಕೊಡಲ ಕೊಟ್ಟ ಮಂತ ನಾನು ಎಲ್ಲ ಗೊತ್ತಿದ್ದಾಗುತ್ತೆ ಅಘೋರ ಹೋಮ ಅವರು ಪ್ರೇತ ಸದ್ಗತಿ ಅವರು ಆ ಸಮಯಕ್ಕೆ ನನ್ನ ಗಾಯಕ ಎಚ್ಚರ ಮಿತ್ತಲ್ಲ ಈ ಚಿಂತನೆ ಮಾಡ್ಕೊಂಡು ಪರಿಹಾರ ಮಾಡ್ತಾನೆ ನನಗೆ ನನ್ನ ಸಂಪೂರ್ಣ ಧರ್ಮದೈವ ಅಂದರೆ ನಮ್ಮ ಅಪ್ಪೆ ಲೋಕಂಡ ನಮ್ಮ ಅಪ್ಪೆಯಲ್ಲಿ ಬಟ್ಟಿ ಹೊಂಡೆ ಊಟ ಅಪ್ಪೆ ಗುಂಪು ಹೋಗ್ಬೋದು ನಮ್ಮ ಅಪ್ಪೆ ಗುಂಪು ಬಿದ್ದಿದ್ದ ಅಪ್ಪೆ ಐನು ಪಾಲಿಸೋದು ಬಂದೆ ದೇವರು ನಿಂತರೆ ಅಪ್ಪೆ ಹೇಪಲ್ಲ ದೇವಸ್ಥಾನ ಅನ್ಕೊಳ್ತೀವಿ ಉತ್ತರೋತ್ತು ಶ್ರೀರಕ್ಷ ಹೋಗಿ ಕಾಪಾಡೋದು ಬರೋದು ನಮ್ಮ ಮಾತಾ ಇಲ್ಲ ಅಪ್ಪನ ಜೀವಿಸಿ ಜೋಪು ಮಾಡ್ತಾನೆ ಪ್ರಾರ್ಥನೆ ಓಂ ನಮೋಸ್ತುತ್ವಾನ್ ಭೂತಾಯ ಚತುರ್ಲಿಂಗಾಯ ತಾತ್ನಿ ಚತುರ್ಮೂರ್ತಿ ಪುರುಷಾಯ ಭಾಷಿತಾಂಗಾಯ ಶಂಭಯ ಡಾಕ್ಟರಾಂ ಸಮರ್ಪಯಾಮಿ ಗಣವಯವ ಸತ್ಯ
ಅನಂತ ಪುಣ್ಯ ಶಾಂತಿ ಪ್ರಯತ್ನವೇ ಕೃತಜ್ಞ ಬಲ ಸಿದ್ಧಿರಸ್ತು ಸೃಷ್ಟಿ ಸಾಗರ ಹಿರಣ್ಯ ಗರ್ಭದ ಶಾಂತಿ ಬಿಡೋಣ ಬನ್ನಿ 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 ಅಣ್ಣ ಬನ್ನಿ ಅನಂತ ಪುಣ್ಯವಾದ ಶಾಂತಿ ಮುಂತಾದ ಮಂತ್ರಶಾಲೆಗೆ ಮತ್ತು ಪರಿಪೂರ್ಣ ವಿಶ್ವಾಸವನ್ನು ರೀತಿಯಾಗಿ ಬರಮಾಡ್ಕೊಂಡು ಕೋಡೆತಾರ ಪೀಡಿಬಿಟ್ಟ ಆ ತಾಂತ್ರಿಕ ಕರ್ಮಗಳು ಮಾಡ್ಕೊಂಡು ಬರ್ತೀರಿ ಮೇಟ್ಲಿಗೆ ಆ ತಾಂತ್ರಿಕ ಕರ್ಮ ಮಾಡಿ ಮಾತ್ರ ಭಗವಂತ ಅಧಿಕಾರ ಕೊಟ್ಟು ಸ್ವೀಕಾರ ಮಂತ್ರಶಾಲೆಯಿಂದ ಗುರು ಹಿರಿಯರ ನಾಲ್ಕರ ದೈವಗಳ ಅನುಗ್ರಹ ಅಪ್ಪಣೆ ಆಶೀರ್ವಾದ ಪಡೆಯುವುದು ಹಿರಿಯರ ನಾಲ್ಕು ಮಾಡ್ತೇನೆ ಮತ್ತೆ ನಿಮ್ಮ ಅಕ್ಷರೋಪ ಮಂತ್ರ ಕ್ರಿಯಪ್ಪವು ಇತ್ತಿನ ದೇವದೇವರು ಗುರುಪಂಥದ ವಿಶೇಷವಾದ ಮುಲ್ಪ ಪಿಲಿಭೂತ ಐದು ಧರ್ಮದೇವ ಅಣ್ಣಪ್ಪಂಜುಲಿ ಪರಿವಾರ ಸಾನ್ನಿಧ್ಯ ಎರಡನೇದು ಅಲ್ಪರಾಂಚೆ ಕಲ್ಲೊಟ್ಟಿ ಅಜ್ಜನ ಕಲ್ಲೊಟ್ಟಿ ಮತ್ತು ಮೈಯಂತಿ ಮಂತರ ಚೈತನ್ಯ ಶುದ್ಧಿ ಕಲಶನ ಮಾಡ್ತಾವೆ ಕೊಂಚ ರಾವುಗಳಿಗೆ ಇದೇ ಎಂಟೋ ವರ್ಷದ ಕುಟುಂಬ ಅಂತ ಒಂದು ಅಂಗ ಭಕ್ತರು ನೋಡಿ ವಿಶ್ವಾಸ ಸೇರಿನಾಗ್ಲಂದು ಇಪ್ಪೇರಿ ಅಪ್ಪ ನಂಗೆ ಇನ್ನು ಅಲ್ಪ ಹೊತ್ತು ಆರಾಧನೆ ಮಾಡೋ ಅವಕಾಶ ಇಚ್ಚಿ ಆರು ಬರ್ಪೂರ್ಣ ಇಚ್ಚಿ ಅಂಚೆಪ್ಪನ ನಂಗೆ ಪ್ರಶ್ನೆ ಪರಿಹಾರ ಗುಣಕ ನಿಕ್ಕಳ ಜಾಗೆ ಕುಟುಂಬ ಅಂತ ಶ್ರೇಷ್ಠ ಉಳಿತಿಗೋಸ್ಕರವಾದ ಒಂದು ಪ್ರತಿಷ್ಠೆ ಮಾಡ್ತಾ ಆರಾಧನೆ ಮಾಡ್ಬಿಟ್ರೆ ಬೇರೆ ಧರ್ಮದೇವ ಅಪ್ಪೆ ಕೊರಿಯರು ಆ ಪ್ರಕಾರ ಇನ್ನು ಅಲ್ಪ ರಾವುಗಳಿಗೆ ಪ್ರತಿಷ್ಠೆ ಮಾಡ್ತದೆ ನಾನು ದುಂಬಗ ಮುಟ್ಪಲ ಅಲ್ಪ ಆರಾಧನೆ ಮಾಡ್ತಾ ಬಲ್ಲೆ ಇಡೀ ಪೂರ್ತಿಯಲ್ಲೇ ಆವಿಡ ಅಂತಿದ್ದ ದೈವಗಳ ನೃತ್ಯ ಉತ್ಸವ ಕೋಲ ಅತೀ ವಿಜೃಂಭಣೆ ನಡೆಯಬಿಡು ಇಡೀ ದೈವ ಆ ಸ್ವರ್ಣ ಮಂಜಲ್ ತಗೊಂಡು ನಿತ್ಯರಿಗೆ ಅನುಗ್ರಹ ಮಾಡ್ತಗೊಂಡು ವಿಶೇಷವಾದ ಮಾನವ ಪೂರ್ತಿಯನ್ನು ಭಾರಿ ಪುದೇರಿ ರಾಜ್ಯ ಪ್ರಸಿದ್ಧಿ ಬಂದಿದ್ದುಂಡು ಮಾತ್ರ ಮುರಾರಿ ಮೊಬೈಲ್ಗೆ ಇನ್ನ ಬಗ್ಗೆ ಸಂದರ್ಶನ ನಮ್ಮ ಶಾಸನಕೇರಿ ಬರುವಂತೇಳಿ
ಆ ಪುದೇರು ನಿರಂತರವಾದ ಬೆಳಗಡೆ ಸಮಾಜ ನಿರ್ವಹಣೆ ಸ್ಥಾನಮಾನ ಕೀರ್ತಿ ಲಾಭ ಕೊಟ್ಟು ಆ ಇಂಚನೇ ದೇವರನ್ನ ಚಾಕರಿ ಮಾಡ್ಪೇರ ಸೇವೆ ಮಾಡ್ಪೇರ ಆ ಧರ್ಮ ದೇವ ಅಪ್ಪೆ ಅನುಗ್ರಹ ಅಂತ ಕೊಟ್ಟು ಸಕುಟುಂಬಂಗೆ ಬೋಡಾಂಚ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಕೊಟ್ಟು ಸಕುಟುಂಬನ ಉತ್ತರೋತ್ತರ ಕಾಪಾಡಂದು ಪಡೆದಂತೆ ಈ ಸತ್ತು ಓಡೆ ತಾರಪ್ಪಿ ಇಣಿಮುಟ್ಟ ಮಂತಿಚ್ಚಿತಿ ತಾಂತ್ರಿಕ ಪ್ರತಿಷ್ಠಾ ಕರ್ಮ ಅಂತಿದ ಮಹಾಪ್ರಸಾದ ನಿಖಲ ಸಕುಟುಂಬಕ್ಕೆ ದೇವ ಪ್ರಸಾದ. ಓಂ ಶ್ರೀವರ್ಚಸ್ಯ ವಿಶ್ವ ಆರೋಗ್ಯ ವಿಧಾಚೋರು ಅನುಮಯ್ಯತೆ ಧಾನ್ಯಂ ಧನಂ ಮಾತ ಧರ್ಮದೇವರು ನಮ್ಮನ್ನು ಆರಾಧನೆ ಮಾಡ್ತಾರೆ. ಆದೂರು ಪಂಚಲಿಂಗೇಶ್ವರ ಕಲ್ಲುಚ್ಚಿ ಹತ್ತರ ಅನುಗ್ರಹ ಮಾಡ್ತಾರೆ. ಬರ್ತಾಕು ಮುಟ್ಟುವಾದ ಹೆಜ್ಜೆ ಆದ್ರೆ ನಾನು ತುಂಬ ಸಾನ್ನಿಧ್ಯ ಬರಬೇಕು. ಸಂಪೂರ್ಣ ಸಹಕಾರ ಒಟ್ಟು ಬಾರಿ ಕೂಡಲಿನ ಚಾವುಡಿ ಅಂತ ಭಾರಿ ಸುಂದರ ಪಟ್ಲೆ ಸ್ಟಾಪ್ ಅದೇನೋ ತೊಗೊಂಡೈತಿ. ಈಗ ಇಟ್ಕೊಳ್ಳಿ ಬಂದೆ. ಆಯ್ತಾ ಪಾಪ
Thank you.
ದೇವಿಯ ಪ್ರತಿಷ್ಠೆ ನಡೆಸಿಕೊಂಡು ಅಲ್ವಾ ಈ ಕರಡು ಮನೆ ಕುಟುಂಬಸ್ಥರೆಲ್ಲ ಸೇರಿ ವಂತಿಗೆ ದಂತಿಗೆಯಲ್ಲಿ ಕೊಟ್ಟಂಥ ಸೇವೆ ಅಲ್ವಾ ವಂತಿಗೆ ದಂತಿಗೆಯಲ್ಲಿ ಕೊಟ್ಟಂಥ ಸೇವೆ ಈ ಹೊತ್ತಿನಲ್ಲಿ ಕೊಟ್ಟಂಥ ಸೇವೆ ಇಷ್ಟೋ ಮೊತ್ತವನ್ನು ತಯಾರು ಮಾಡಿಕೊಂಡೆ ನಾನು ಆದಿತ್ತು
ಈ ಸೇವೆ ಕುಟುಂಬಸ್ಥರೆಲ್ಲ ಸೇರಿ ಕೊಟ್ಟಂಥ ಸೇವೆ, ಅಮೃತಗಳಿಗೆ ಅಲ್ಲಿ ಕೊಟ್ಟಂಥ ಸೇವೆ, ಕುಟುಂಬಸ್ಥರಿಗೆ ಬರುವ ತೊಂದರೆಗಳನ್ನು ನಾನು ಕಾಪಾಡಿಕೊಂಡು ನಾನು ಕಾಪಾಡಿಕೊಂಡಿದ್ದೇನೆ. ಇವತ್ತಿನಲ್ಲಿ ಕೊಟ್ಟಂಥ ಸೇವೆ ಎಲ್ಲ ಕುಟುಂಬಸ್ಥರು ಸೇರಿ ಕೊಟ್ಟಂಥ ಸೇವೆ ದೇವರಿಗೆ ಸರಿಯಾಗಿ ಬಂತ ಇಲ್ಲೋ ಅಂತ ಏನು ಮಾಡಿಕೊಂಡು ಬಂದಿರೋದು ನಿಮಗೆ ನಮಗೊಂದು ಹಾಗೆ ನಂಬಿದಲ್ಲಿ ಮಾಡಿಕೊಡ್ತೇನೆ ನಾನು. ಈ ಕುಟುಂಬಸ್ಥರೆಲ್ಲ ಸೇರಿದಾರ ಇಲ್ಲೋ ಅಂತ ಏನು ಮಾಡಿಕೊಂಡೆ ನಾನು. ಸೇರಿದಾರ ಇಲ್ಲೋ ಒಂದು ಕುಟುಂಬ ಸೇರಿಲ್ಲ. ಏನು ಸೇರಿದೆ ಅವರು ಈಗ ದೈವದ ಕೊಡಕ್ಕೆ ಹೋಗಿದೆ ದೇವರ ಬುದ್ಧಿ ಮುಗಿಸುವ ಕೆಲಿ ಬರ್ತಾರಲ್ವ ಹಾಗೆ ನಂಬಿದಲ್ಲಿ ನಾವು ಮಾಡಿಕೊಡ್ತೇವೆ. ಕಲ್ಲು ಮನೆಯಲ್ಲಿ ಹಚ್ಚಿಕೊಂಡು ತಿಮ್ಮ ತಿಮ್ಮಪ್ಪನ ಗಂಟು ಅಲ್ಲ ಅಲ್ವಾ ಅಲ್ಲ ಬಾಪಿ ತಿಮ್ಮಪ್ಪ ಎಂದು ಹೇಳಿಕೊಂಡು ಲಕ್ಷ್ಮೀ ಅಮ್ಮ ಅಲ್ವಾ ನಂಬಿದಲ್ಲಿ ನಾನು ಮಾಡಿಕೊಡ್ತೇನೆ. ನೆನಸಿದಲ್ಲಿ ಮಾಡಿಕೊಟ್ಟೇನೆ ನಾನು. ಕಳೆದ ಕಾಲ ನಂಬಿದಲ್ಲಿ ಮಾಡಿಕೊಟ್ಟು ನಾನು
ನೀನೆಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯ ನೀನೆಲ್ಲಾಡಿ ಬಂದೆ